व्यक्ति जीवन मैंने भी देखा
ಸರತಿ ಸಾಲಿನಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದರು. ಎಲ್ಲರೂ ಸರತಿ ಸಾಲಿನಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದರು. ದಯವಿಟ್ಟು ನಡೆಯನ್ನ ಆದಷ್ಟು ಅಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ ನೋಡಿ. ಸರತಿಯ ಸಮಯದಲ್ಲಿ ಒಂದು ಬದಿಗೆ ಹೋಗಿ ಒಂದು ಬದಿಗೆ ಬನ್ನಿ.
ಪಂಚಕಜ್ಜಾಯದ ವ್ಯವಸ್ಥೆಯಲ್ಲಿ ಕೌಂಟರ್ನಲ್ಲಿ ಲಭ್ಯವಿದೆ. ಹಾಗೆ ದೇವಸ್ಥಾನದ ವರ್ಷಾವಧಿ ಉತ್ಸವಗಳಿಗೆ ಹಣ ಸಹಾಯವನ್ನು ನೀಡುವಂತಹ ಭಕ್ತಾದಿಗಳು ಕೌಂಟರ್ನಲ್ಲಿ ಹಣವನ್ನು ಸಂದಾಯ ಮಾಡಿ ಶ್ರೀ ದೇವರ ಪದಗಳನ್ನು ಪಾತ್ರರಾಗಬೇಕಾಗಿ ಮೂಲಕ ವಿನಂತಿ ಮಾಡ್ತೇವೆ. ಶ್ರೀ ಕ್ಷೇತ್ರದ ವರ್ಷಾವಧಿ ಉತ್ಸವ ಇದಕ್ಕೆ ಸಂಬಂಧಪಟ್ಟಂತೆ ಧನ ಸಹಾಯವನ್ನು ನೀಡಲಿಚ್ಛಿಸುವವರು ಕೌಂಟರ್ನಲ್ಲಿ ಬಂದು ತನ್ನ ಸಹಾಯವನ್ನು ಮಾಡಬೇಕೆಂದು ವಿನಂತಿಯನ್ನು ಮಾಡುತ್ತದೆ. ಹಾಗೆ ಕೌಂಟರ್ನಲ್ಲಿ ಪಂಚಕಜ್ಜಾಯದ ವ್ಯವಸ್ಥೆ ಇದೆ. ರಾಜಾಂಗಣ ಪ್ರಸಾದವನ್ನು ಸ್ವೀಕರಿಸಿದಂತಹ ಭಗವದ್ಭಕ್ತರು ದೇವಳದ ಹೊರಭಾಗದಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕೆಂದು ವಿನಂತಿ ಮಾಡುತ್ತೇವೆ. ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಆದೇಶ
ಆಂಜನೇಯ ಭಗವದ್ಗೀತೆ ಅಲ್ಲಿ ಅನ್ನಪ್ರಸಾದ ವಿತರಣೆಯಾಗಿದೆ. ಅಲ್ಲಿ ಗದ್ದಲವಿಲ್ಲದೆ ಸರತಿಯ ಸಾಲಿನಲ್ಲಿ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸುವುದನ್ನು ಮಾಡಿ ನಾವು ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ ಸ್ವಲ್ಪ ಸ್ಥಳಾವಕಾಶಗಳ ಕಡಿಮೆ ಇರುವುದರಿಂದ ತಾವು ಸಹಕರಿಸುವುದರಲ್ಲಿ ನಾವು ಪ್ರೀತಿಪೂರ್ವಕವಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ.
ನಾವೆಲ್ಲರೂ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹೊಸ್ತಿನಲ್ಲಿದ್ದೇವೆ. ದೇವಾಲಯಕ್ಕೆ ಈಗಾಗಲೇ ಹಲವಾರು ಭಕ್ತಾಭಿಮಾನಿಗಳು ಜೀರ್ಣೋದ್ಧಾರಕ್ಕಾಗಿ ಪ್ರಥಮ ಹಂತದ ಬೇಡಿಕೆಯನ್ನ ನೀಡಿದ್ದಾರೆ. ಎಲ್ಲರಿಗೂ ಕ್ಷೇತ್ರದ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈಗಾಗಲೇ ಹಲವಾರು ಮಂದಿ ಧನ ಸಹಾಯವನ್ನ ನೀಡುವ ಭರವಸೆಯನ್ನ ವಾಗ್ದಾನ ರೂಪದಲ್ಲಿ ನೀಡಿದ್ದಾರೆ. ವಾಗ್ದಾನ ಮಾಡಿದಂತಹ ಭಕ್ತಾಭಿಮಾನಿಗಳು ಪ್ರಥಮ ಹಂತದ ದೇಣಿಗೆಯನ್ನ ದಯವಿಟ್ಟು ಕ್ಷೇತ್ರಕ್ಕೆ ಸಲ್ಲಿಸಬೇಕೆಂಬ ಕಳಕಳಿಯ ವಿನಂತಿಯನ್ನ ಈ ಮೂಲಕ ಮಾಡ್ತೇನೆ. ಶರೀರ ಗಣಪತಿ ಬಳಿಕ ಕಲಿಕೆ ಚಾವಡಿಗೆ ದೈವಗಳ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಭಾಗಿಯಾಗಬೇಕೆಂದು ವಿನಂತಿ ಮಾಡ್ತೇವೆ. ನಾಳೆ 4ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 9ರಿಂದ ಶ್ರೀ ಕ್ಷೇತ್ರ ಕಲಿಕೆ ಚಾವಡಿಯಲ್ಲಿ ಭೂಮಾಣಿ ದೈವದ ನೇಮ, 5ನೇ ತಾರೀಕಿಗೆ ಭೂಮಾಣಿ ದೈವದ ನೇಮ, 6ನೇ ತಾರೀಕಿಗೆ ಮಲರಾಯಿ ಮತ್ತು ರಾಜನ್ ದೈವದ ನೇಮ ನಡೆಯುತ್ತಿದೆ. ಹರಕೆಯ ಬೆಳ್ಳಿ ಮತ್ತು ಚಿನ್ನದ ಹೂಗಳು ಕೌಂಟರ್ನಲ್ಲಿ ಲಭ್ಯವಿದೆ. ಬೇಕಾಗಿದ್ದಂತಹ ಭಕ್ತಾಭಿಮಾನಿಗಳು ಕೌಂಟರ್ನಲ್ಲಿ ಚಿನ್ನದ ಹೂವಿನ ಬಾಕ್ಸು 1,000 ರೂಪಾಯಿ, ಬೆಳ್ಳಿಯ ಹೂ 100 ರೂಪಾಯಿಯನ್ನ ಎಷ್ಟು ಪಡ್ಕೊಳ್ಬಹುದು ಎಂಬ ಪ್ರಕಟಣೆಯನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ.
ವರ್ಷಾವಧಿ ಉತ್ಸವದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಗಿಯಾಗಿರುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ದರ್ಶನದಲ್ಲಿ ಬೆಟ್ಟದ ಕಾಣಿಕೆ ರಾಜಣ್ಣ ಪ್ರಸಾದ ನಡೆದು ವಿನಿಯೋಗ ಮಹಾಪೂಜೆ ಮಂತ್ರಾಕ್ಷತೆ ನಡೆಯಲಿದೆ. ಹಾಗೆಯೇ ಭಗವಂತ ಬೆಂಗಳೂರಲ್ಲಿ ವಿನಂತಿಸುತ್ತಿದ್ದೇವೆ. ವರ್ಷಾವಧಿ ಉತ್ಸವಕ್ಕೆ ದೇಣಿಗೆಯನ್ನು ನೀಡುವವರು ದೇವಾಲಯದ ಮುಂಭಾಗದಲ್ಲಿ ಇರುವಂತಹ ಪ್ರಮುಖರಲ್ಲಿ ದೇಣಿಗೆಯನ್ನು ನೀಡಿ ಸಹಕರಿಸುವಂತೆ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡುತ್ತಿದ್ದೇವೆ. ಹಾಗೆಯೇ ದೇವಾಲಯದ ನಡೆಯಲಿದೆ. ಭಗವಂತರು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ ಪಂಚಕಜ್ಜಾಯ ಮತ್ತು ಬೆಳ್ಳಿ ಹೂವು, ಚಿನ್ನದ ಹೂವನ್ನು ದೇವಾಲಯದ ಮುಂಭಾಗದ ಕೌಂಟರ್ನಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ರಸೀದಿಯನ್ನು ಪಡೆದುಕೊಂಡು ಬೆಳ್ಳಿ ಹೂವು, ಚಿನ್ನದ ಹರಕೆಯನ್ನು ಸಮರ್ಪಿಸುವವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತೇವೆ. ಅವೆಲ್ಲರೂ ಸಹಕರಿಸುವಂತೆ ನಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಜೀರ್ಣೋದ್ಧಾರ ಪ್ರಕ್ರಿಯೆಯ ಕಾರ್ಯವು ನಡೆದಿರುತ್ತದೆ. ದೇಣಿಗೆಯನ್ನು ನೀಡುವವರು ಮಹಾಪೂಜೆ ಬಳಿಕವಾಗಿ ಶ್ರೀದೇವರ ಮುಂದೆ ದೇಣಿಗೆ